ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರ್, ಹಾಗೇನೆ ನಾರನ್ಸ್, ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ಇವತ್ತು ಸವಿಯಾದ ಮಾತಿನ ಜೊತೆಗೆ ನಿಮ್ ಜೊತೆ ರುಚಿಯಾದ ಒಂದು ತಿನಿಸನ್ನ ಹೇಳ್ಕೊಡ್ಬೇಕು ಅಂತ ನಾನು ಕೂಡ ಮುಂದೆ ಬಂದಿದ್ದೇನೆ. ನನ್ನ ಜೊತೆ ಇವತ್ತು ನಮ್ಮ ಅತಿಥಿ ಶ್ರುತಿ ಅವರು ಕೂಡ ಇದ್ದಾರೆ. ಯಾವ ರೆಸಿಪಿ ಹೇಳ್ಕೊಡ್ತಾರೆ, ಹೇಗಿರುತ್ತೆ, ಇವೆಲ್ಲವುಗಳನ್ನ ಬನ್ನಿ ಇವ್ರ ಹತ್ರನೇ ಕೇಳಿ ತಿಳ್ಕೊಂಡು ಬರೋಣ. ಹಾಯ್ ಶ್ರುತಿ ಅವರೇ, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ಹೇಗೆ ನಡೀತಾ ಇದೆ ಎಲ್ಲ ಕೆಲಸಗಳು? ಆರಾಮಾಗಿ ನಡೀತಾ ಇದೆ. ಕುಕ್ಕಿಂಗ್ ವರ್ಕ್ ಅದು ಹಾಗೆ. ಸ್ಪೆಷಲ್ ಏನಾದರೂ ಟ್ರೈ ಮಾಡ್ತಾ ಇದ್ದೀರಾ? ಇವತ್ತು ಆ್ಯಪಲ್ ಚಾಟ್ ಮಾಡ್ತಾ ಇದ್ದೇನೆ. ಆಪಲ್ ಚಾಟ್? ಓಕೆ. ಇದು ಏನು ಮಸಾಲೆ ಪುರಿ ಎಲ್ಲ ಚಾಟ್ ನೋಡ್ಕೊಂಡು ಬಂದಿದ್ದೇವೆ. ಅದೊಂದು ಡಿಫ್ರೆಂಟ್. ಓಕೆ. ಇನ್ನೊಂದು ಏನು ಮಾಡ್ತಾ ಇದ್ದೀರಾ? ಇನ್ನೊಂದು ಎಗ್ ರೋಲ್. ಓಕೆ, ಹಾಗಾದ್ರೆ ಹೋಗೋಣ ಅಡುಗೆ ಮನೆಗೆ, ಬನ್ನಿ. ಶ್ರುತಿ ಅವ್ರೆ, ಈಗ ಇಂಗ್ರೀಡಿಯೆಂಟ್ಸ್ ನೋಡ್ತಾ ಇದ್ರೆ ಕುಕಿಂಗ್ ವಿದೌಟ್ ಫೈರ್ ತರ ಕಾಣಿಸ್ತಾ ಇದೆ, ಹೌದಾ? ಹಾಗಂದ್ರೆ ನಾನು ಕರೆಕ್ಟ್ ಅಲ್ಲ? ಸೊ ಏನು ಬೇಕು ನಿಮಗೆ ಮೊದಲಿಗೆ? ಬೇಕು. ಓಕೆ. ಬೌಲ್ ಜೊತೆ ಸ್ಪೂನು ಬೇಕಾ? ಸ್ಪೂನ್ ಬೇಕಾ. ಫಸ್ಟ್ ನಾನು ತುರಿದಿಟ್ಟ ಶುಂಠಿಯನ್ನು ಹಾಕ್ತೇನೆ. ಓಕೆ. ಸಣ್ಣಗೆ ಹಚ್ಚಿದ್ದೀನಿ. ಸಣ್ಣಗೆ ಹಚ್ಚಿದ್ದೇನೆ. ನಂತರ ಚಾಟ್ ಮಸಾಲ. ಓಕೆ. ಆಪಲ್ ಚಾಟ್ಗೆ ಚಾಟ್ ಮಸಾಲ. ಚಾಟ್ ಮಸಾಲ. ನಂತರ ಉಪ್ಪು ಸ್ವಲ್ಪ. ಹಾಗೆ ಜೀರಾ ಪೌಡರ್ ಬೇಕು. ಓಕೆ. ಅರುಣಾ ಮಸಾಲರವರ ಜೀರಾ ಪೌಡರ್ ಎಷ್ಟು ಬೇಕು? ಸಾಕಾ? ಮತ್ತು ಪೆಪ್ಪರ್ ಪೌಡರ್. ಇದು ಅಷ್ಟೇ, ಯಾವಾಗಲೂ ಅರುಣಾ ಮಸಾಲರವರ ಪೆಪ್ಪರ್ ಪೌಡರ್ ನಾವು ಯೂಸ್ ಮಾಡೋದು. ಸಾಕು. ತುಂಬ ಖಾರ ಬೇಡವಾ? ಖಾರ ಬೇಡ. ಓಕೆ. ಇದನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ನಂತರ ಇದಕ್ಕೆ ಒಂದು ಲಿಂಬೆ ರಸನ. ಓಕೆ. ಮತ್ತೆ ಸಣ್ಣಗೆ ತುರಿದು ಇದು ಪುದೀನ. ಓಕೆ. ಪುದೀನ ಸೊಪ್ಪು. ಪುದೀನ ಸಣ್ಣಗೆ ತುರಿದಿಟ್ಟಿದ್ದೇನೆ, ಅದನ್ನು ಹಾಕಿ. ಸ್ವಲ್ಪ ಸ್ವಲ್ಪ ಸಾಕಾಗುತ್ತೆ? ಸ್ವಲ್ಪ ಸಾಕು. ಅದು ನಮಗೆ ಯಾವ ಥರ ಎಷ್ಟು ಬೇಕು ಅದರ ಬೇಕಷ್ಟೇ. ಆಪಲ್ ಚಾಟ್ ಎಷ್ಟೊತ್ತಿಗೆ? ಸಂಜೆಗ, ಬೆಳಗ್ಗೆಗ? ಸಂಜೆಗೆ ಸಾಕಾಗ್ತದೆ. ಬ್ರೇಕ್ಫಾಸ್ಟ್ಗೆ ಹಾಕ್ತೇನೆ. ಓಕೆ. ಇಲ್ಲಿ ಎಷ್ಟು ತಗೊಂಡಿದ್ದೀರಾ? ಒಂದು ಆ್ಯಪಲ್. ಒಂದು ಆ್ಯಪಲ್ ನನಗೆ ಮತ್ತು ನಿಮಗೆ. ಇಬ್ಬರಿಗೆ. ಹೌದು. ಕುಕಿಂಗ್ ವಿದೌಟ್ ಫೈರ್ ಕಾಂಪಿಟೇಷನ್ ಅಲ್ಲಿ ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡೋರಿದ್ರೆ ಇದನ್ನು ನೋಡಿ ಕಲಿಬಹುದಲ್ವಾ? ಅದೇ. ಒಳ್ಳೆ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಲಾಸ್ಟಿಗೆ ಒಂಚೂರು ಜೇನುತುಪ್ಪ ಓಕೆ ಹಾಕ್ತೇನೆ. ಇವಾಗ ಬೇರೆಲ್ಲ ಚಾಟ್ಸ್ ಗಳನ್ನ ನಾವು ನೋಡಿದ್ದೇವೆ. ಈಗ ಫ್ರೂಟ್ಸ್ ಅಲ್ಲಿ ಬೇರೆ ಸಹ ಮಾಡ್ಬೋದು. ಇದು ಆಪಲ್ ಚಾಟ್ ಅಂತ ಮಾಡಿದ್ದು.
ಇದು ಹೇಗೆ ನಿಮಗೆ ಐಡಿಯಾ ಬಂತು? ಐಡಿಯಾ ಬಂತು ಹೇಗೆ ಆಗ್ತದೆ, ಯಾವಾಗ ಸಹ ಬೇರೆ ಫ್ರೂಟ್ಸ್ ಎಲ್ಲ ಮಾಡ್ತೇವಲ್ಲ, ಇದೊಂದು ನೋಡುವಂತ ಟ್ರೈ ಮಾಡುವಂತ. ಹೆಲ್ದಿಯಾಗೂ ಇರುತ್ತೆ, ಹೆಲ್ದಿಯಾಗಿ ಇರ್ತದೆ. ರೋಡ್ ಸೈಡ್ ಚಾಟ್ಸ್ ತಿಂದು ನಿಮಗೆ ಬೋರ್ ಆಯ್ತಾ? ಅದೇ ಇದನ್ನೊಂದು ಬೌಲಿಗೆ ಸರ್ವ್ ಮಾಡುವ. ಓಕೆ, ಬೌಲಿಗೆ ಸರ್ವ್ ಮಾಡುವ. ಎಸ್. ಆ್ಯಪಲ್ ಚಾಟ್ ರೆಡಿಯಾಗಿದೆ, ಟೇಸ್ಟ್ ಮಾಡಿ. ಥ್ಯಾಂಕ್ ಯು. ಮಸಾಲ್ ಪುರಿ, ಪಾನಿಪುರಿ, ಸೇವ್ ಪುರಿ, ಬೇಲ್ಪುರಿ ಅಂತ ಹೀಗೆ ಚಾಟ್ಸ್ಗಳ ಹೆಸರು ಸಾಲಾಗಿ ಸಿಗ್ತಾ ಹೋಗುತ್ತೆ. ಆದರೆ ನೀವು ಆ್ಯಪಲ್ ಚಾಟ್ ಹೆಸರನ್ನು ಕೇಳಿದ್ದೀರಾ, ಟೇಸ್ಟ್ ಮಾಡಿದ್ದೀರಾ? ಟೇಸ್ಟ್ ಮಾಡದೇ ಇದ್ದರೆ ತುಂಬ ಈಸಿಯಾಗಿ, ತುಂಬ ಇನ್ಸ್ಟಂಟ್ ಆಗಿ, ಹಾಗೆ ಯಾವುದೇ ಫೈರನ್ನು ಯೂಸ್ ಮಾಡ್ಕೊಳ್ಳೋದೆ ನಾವು ಈಸಿಯಾಗಿ ಪ್ರಿಪೇರ್ ಮಾಡ್ಬೋದಾಗಿರೋಂಥ ಆ್ಯಪಲ್ ಚಾಟ್ ಟೇಸ್ಟ್ ಹೇಗಿದೆ ಅಂತ ನೋಡೋಕ್ಕೂ ಮೊದಲು ಇದನ್ನು ಹೇಗೆ ರೆಡಿ ಮಾಡಿದ್ರು ಅನ್ನೋದನ್ನು ನೀವು ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಆ್ಯಪಲ್ ಚಾಟ್ ತಯಾರಿಸೋ ವಿಧಾನ: ಮೊದಲು ತುರಿದ ಶುಂಠಿಗೆ ಅರುಣ ಚಾಟ್ ಮಸಾಲ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಕರಿಮೆಣಸಿನ ಪುಡಿ, ನಿಂಬೆ ರಸ ಹಾಕಿ ಚೆನ್ನಾಗಿ ಕಲಸಿ. ನಂತರ ಸಣ್ಣಗೆ ಹೆಚ್ಚಿದ ಪುದೀನ ಸೊಪ್ಪು, ಸೇಬಿನ ಹೋಳುಗಳನ್ನು ಹಾಕಿ ಮಸಾಲೆಯೊಂದಿಗೆ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ರುಚಿಕರವಾದ ಫ್ರೆಶ್ ಆ್ಯಪಲ್ ಚಾಟ್ ಸವಿಯಲು ಸಿದ್ಧ. ಆ್ಯಪಲ್ ಚಾಟ್ ಅಂತೂ ಬೇಗ ರೆಡಿಯಾಗಿ ಹೋಯ್ತು. ನೆಕ್ಸ್ಟ್ ಯಾವ ರೆಸಿಪಿ ನಮಗೋಸ್ಕರ ಕಾಯ್ತಾ ಇದೆ ಅನ್ನೋದು ಗೊತ್ತು, ಆದರೆ ಅದನ್ನು ಮಾಡೋದು ಹೇಗೆ ಅಂತ ತಿಳ್ಕೊಬೇಕಾಗಿದೆ. ತಿಳ್ಕೊಂಡು ಬರೋಣ. ಅದಕ್ಕೂ ಮೊದಲು ನಾವು ತಗೊಳ್ಳೋಣ ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿಬ್ರೈಡ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೇನೆ ನಾರನ್ಸ್, ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ಸೊ ನಾನು ಆಗ್ಲೇ ಹೇಳಿದೆ ಯಾವ ರೆಸಿಪಿ ಮಾಡ್ತಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಅಂತ. ಈಗ ಎಗ್ ರೋಲ್ ಮಾಡಿಕೊಡ್ತೇನೆ ಅಂತ ಶ್ರುತಿ ಅವರು ಹೇಳಿದ್ದಾರೆ. ಹೇಗೆ ಮಾಡೋದು ಅನ್ನೋದನ್ನ ಅವ್ರ ಹತ್ರನೇ ಕೇಳ್ಕೊಂಡು ಬರೋಣ. ನೆಕ್ಸ್ಟ್ ಎಗ್ ರೋಲ್ ಅಲ್ವಾ? ಸೊ ಏನ್ ಬೇಕು ಫಸ್ಟ್ ನಿಮ್ಗೆ? ಫಸ್ಟ್ ಹಿಟ್ಟು ಕಲಸಿ ಇಟ್ಟಿದ್ದೇನೆ ನಾನು ಲಟ್ಟಣಿಗೆಯಲ್ಲಿ. ಓಕೆ, ಅದನ್ನ ಚೆನ್ನಾಗಿ ನೀವು ಹದ ಮಾಡಿಕೊಂಡೆ ಬಂದದ್ದು. ಓಕೆ, ಹಾ. ಸ್ವಲ್ಪ ಗೋಧಿ ಹಿಟ್ಟಿಗೆ ಮೈದಾ ಹಿಟ್ಟು ಮಿಕ್ಸ್ ಮಾಡಿದ್ದೇನೆ. ಒಳ್ಳೆದಾಗ್ತದೆ ಅಂತ. ಚಪಾತಿ ಹಿಟ್ಟಿನ ಹದಕ್ಕೆ ಅಲ್ವಾ? ಅದಕ್ಕೆ ಅದನ್ನ ಹಾಕಿಡ್ಲಿಕ್ಕೆ ನಿಮಗೆ ಪ್ಲೇಟ್ ಬೇಕಲ್ಲ? ಅದೇ ಮುಂಚೆ ಉಂಡೆ ಮಾಡಿ ಇಟ್ಟರೆ ನಮಗೆ ಇದು ಮಾಡುವಾಗ ತುಂಬಾ ಸುಲಭ ಆಗ್ತದೆ, ಈಸಿ ಆಗುತ್ತೆ ಸ್ವಲ್ಪ ಅಲ್ವಾ? ಇಲ್ಲ ಅಂದ್ರೆ ಟಕ್ 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 ಅಂತ ಗಡ್ಬಿಡಿ ಆಗುತ್ತೆ. ಶ್ರುತಿ ಅವರೇ, ಬೇರೆ ಏನಾದರೂ ಹಾಬೀಸ್ ಇದೆಯಾ ನಿಮಗೆ? ಡ್ರೈವಿಂಗ್ ಅಂದ್ರೆ ತುಂಬಾ ಇಷ್ಟ. ಓಕೆ, ಸೊ ಆಗಾಗ ಲಾಂಗ್ ರೈಡ್ ಎಲ್ಲ ಹೋಗ್ತಾ ಇರ್ತೀರಾ? ಇರ್ತೇನೆ. ಸೋಲೋ ರೈಡ್? ಹೌದು. ಡ್ರೈವಿಂಗ್ ಕಾರಾ? ಕಾರ್, 2 ವೀಲರ್ ಬಿಡ್ತೇನೆ. ಕಾರ್ ಈಗ ಕಲ್ತಿದ್ದೇನೆ. ಎಷ್ಟು ಟೈಮ್ ಆಯ್ತು? ಒಂದು 1 year ಆಯ್ತು. ಓಕೆ, ವೆರಿ ನೈಸ್. ಇಂಡಿಪೆಂಡೆಂಟ್. ಮನೆಯಲ್ಲಿ ಯಾರೆಲ್ಲ ಇರ್ತೀರಾ? ನಾನು, ನನ್ನ ಹಸ್ಬೆಂಡ್, ನನ್ನ ಮಗ, 3. ಮಗು ಎಷ್ಟು ದೊಡ್ಡದಿದೆ? ಅವನು ದೊಡ್ಡ ಇದ್ದಾನೆ. ಈಗ ರೀಸೆಂಟ್ ಆಗಿ ಅವನು ಕೆಲಸ ಸೇರಿದ್ದಾನೆ. 1 month ಆಯ್ತು. ಎಲ್ಲಿ ಊರಲ್ಲೇನಾ? ಈಗ 1 month ಸೌದಿಗೆ ಹೋಗಿದ್ದಾನೆ. ಹಾಗಾದ್ರೆ ಮಿಸ್ ಮಾಡ್ಕೊಳ್ತಾ ಅದು ಟ್ರೈನಿಂಗ್ ಉಂಟಂತೆ ಅವನಿಗೆ 3 months. ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಮಿಸ್ ಮಾಡ್ತಿದ್ದೇನೆ. ಈಗೆಲ್ಲ ನಮ್ಮ ಟಿವಿಗೆಲ್ಲ ಬರ್ತೇನಲ್ಲ ನಾನು ಅಡಿಗೆ ರುಚಿ, ಹಾಗೆಲ್ಲ ಟೈಮ್ ಪಾಸ್ ಆಗ್ತದೆ, ಟೈಮ್ ಹೋಗುತ್ತೆ ಅಲ್ವಾ? ಏನಾದ್ರೂ ಹಾಬಿ ಇರ್ಬೇಕು ಸೈಡ್ ಅಲ್ಲಿ. ಇವಾಗ ಎಷ್ಟು ಎಗ್ ರೋಲ್ ಮಾಡ್ತಾ ಇದ್ದೀರಾ? ಇವಾಗ ಎಷ್ಟು ಮಾಡ್ತೀರಾ ಎಗ್ ರೋಲ್? 2 ಎಗ್ ರೋಲ್ ಮಾಡ್ತೇನೆ. ಓಕೆ.
ನೀವು ಜಾಸ್ತಿ ಪ್ರಿಫರ್ ಮಾಡೋದು ಎಗ್ ರೋಲ್. ಹಾಂ, ನಾನ್ ವೆಜ್ ಎಲ್ಲ. ನಾನ್ ವೆಜ್ ಇಷ್ಟನಾ? ಹಾಂ, ತುಂಬ ಇಷ್ಟ. ಹಾಂ. ಫ್ರೈಡೇ ಒಂದು ಬಿಟ್ಟು ಹಾಂ, ಮತ್ತೆ ನಾನ್ ವೆಜ್. ಮತ್ತೆ ಯಾವಾಗಲೂ ನಾನ್ ವೆಜ್. ಹಾಂ, ತೆಳುವಾದರೆ ಒಳ್ಳೆಯದು. ಹಾಂ, ದಪ್ಪ ಇದ್ರೆ ಅಷ್ಟೊಂದು ಟೇಸ್ಟ್ ಬರುತ್ತೆ. ಓಕೆ. ಇನ್ನಿದನ್ನ ಕಾಯಿಸಕ್ಕಿದೆ ಅಲ್ವಾ? ಕಾಯಿಸಬೇಕು. ತವಾ ಬೇಕಲ್ಲ? ಹಾಂ, ತವಾ ಬೇಕು. ಸ್ವಲ್ಪ ಎಣ್ಣೆ ಹಾಕುವ. ನಮ್ಮ ಅಡುಗೆ ಮನೆಯಲ್ಲಿ ನಾವು ಯಾವಾಗಲೂ ಬಳಸೋ ಅಂಥದ್ದು ಪ್ಯೂರ್ ಆ್ಯಂಡ್ ಹೆಲ್ದಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನೀವೇ ಹೇಳಬೇಕು ಎಣ್ಣೆ ಎಷ್ಟು ಬೇಕು ಅಂತ. ಸಾಕಾ? ಸೊ ನನಗೆ ಕನ್ಫ್ಯೂಸ್ ಆಗುತ್ತೆ. ಅದೇ ಗೊತ್ತಾಗ್ತದೆ. ಹಾಕ್ತೇನೆ. ಓಕೆ. ಬೇರೆ ಏನೆಲ್ಲ ಟ್ರೈ ಮಾಡ್ತಾ ಇರ್ತೀರಾ ಸ್ಪೆಷಲ್ ಆಗಿ? ಅದೇ ಚಿಕನಲ್ಲಿ, ಚಿಕನ್ ಐಟಮ್. ನಾನ್ ವೆಜ್ ಅಲ್ಲಿ ಟ್ರೈ ಮಾಡ್ತಾ ಇರ್ತೀರಾ, ಇಷ್ಟ ಅಲ್ವಾ? ಸೊ ರೀಸೆಂಟ್ ಆಗಿ ಎಲ್ಲಾದ್ರೂ ಲಾಂಗ್ ಜರ್ನಿ ಹೋದ ನೆನಪಾಗ್ತಾ ಇದೆಯಾ? ನೀವೇ ಒಬ್ಬರೇ ಸೋಲೋ? ಹೋಗ್ಲಿಕ್ಕೆ ಮನಸ್ಸುಂಟು, ಆದ್ರೆ ಬೈತಾರೆ. ಅಯ್ಯೋ, ಹೋದ್ರು. ಸೊ ನೋಡ್ತಾ ಇರ್ಬೋದು ಈಗ ಅದೇ, ನೀವು ಬೈತಾರೆ ಅಂದ್ರೆ ನಿಮಗೆ ಮನೇಲಿ ಮತ್ತೆ ಬೈತಾರೆ. ಪಾಪ ಭಯ ಆಗುತ್ತೆ ಕಾಣ್ತದೆ. ಅದೇ ಅಂದ್ರೆ ಈಗ ಟ್ರಾಫಿಕ್ ಜಾಮ್ ಇರ್ತದೆ. ಅದು ಮಂಗಳೂರಲ್ಲಿ ಹೆವಿ ಟ್ರಾಫಿಕ್. ಇತ್ತೀಚೆಗಂತೂ ನಂತೂರಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು. ದಿನ ಅದೇ ನ್ಯೂಸ್ ಅಲ್ವಾ ಇವಾಗ. ಸೊ ಹಾಗೆ ಎಲ್ಲರೂ ಭಯ ಪಡ್ತಾರೆ ಒಬ್ಬೊಬ್ಬರನ್ನೇ ಕಳ್ಸಕ್ಕೆ. ಟೂ ವೀಲರ್ ಅಲ್ಲಿ ಹೋಗೋಕ್ಕೂ ಭಯ ಆಗುತ್ತೆ, ಅದ್ರಲ್ಲಿ ಹೋಗ್ಲಿಕ್ಕೂ ಭಯ. ಹೌದು. ಈಗ ಭಯ ಆಯ್ತು, ನಾನು ಇದನ್ನು ತೆಗಿತೇನೆ. ಓಕೆ, ಇದಕ್ಕಾಗಿ ಮತ್ತೆ ಆಯಿಲ್ ಬೇಡ ಅಲ್ಲ? ಬೇಡ, ಅಂದ್ರೆ ಅದರಲ್ಲಿ ಹಾಕಿದ್ದು ಸ್ವಲ್ಪ ಜಾಸ್ತಿ ಆಯ್ತು. ಗ್ಯಾಸ್ ಆಫ್ ಮಾಡೋದು ಬೇಡ. ಬೇಡವಾ? ಅಂದ್ರೆ ಬಾಣಲೆ ಇಟ್ಟು ನಾನು ಅದನ್ನು ಫ್ರೈ ಮಾಡ್ತೇನೆ. ಸರಿ, ಹಾಗಾದ್ರೆ ಬಾಣಲೆ ರೆಡಿ ಮಾಡ್ತೀನಿ. ರೆಡಿ. ಬಾಣಲೆ ಇಡೋಣ. ಬಾಣಲೆ ಇಟ್ಟು ಈಗ ಇದಕ್ಕೆ ಆಯಿಲ್ ಹಾಕಿ. ಆಯಿಲ್ ಹಾಕ್ಬೇಕು ಮೇಡಮ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ವಿಟಮಿನ್ ಎ, ಡಿ, ಇ ಸತ್ವ ಇರೋ ಅಂಥದ್ದು. ಆಯಿಲ್ ತುಂಬ ಬೇಕಲ್ಲ ಇವಾಗ? ಸಾಕಾ? ಎಸ್. ಸಪೂರ ಹಚ್ಚಿದ ನೀರುಳ್ಳಿಯನ್ನು ಹಾಕ್ತೇನೆ ನಾನು. ತುಂಬ ನೀಟಾಗಿ ಹಚ್ಕೊಂಡಿದ್ದೀರಾ. ಅದಕ್ಕೆ ಸಪೂರ ಮಾಡಿ ಹಚ್ಚಬೇಕಲ್ಲ ಅದು. ಇದು ಕ್ಯಾಪ್ಸಿಕಮ್. ಯಾ. ಫ್ರೈ ಮಾಡಿದ್ರೆ ಟೇಸ್ಟ್ ಆಗ್ತದೆ, ಇಲ್ಲಾಂದ್ರೆ ಹಸಿ ಹಾಕ್ತೇವೆ ನಾವು. ಪಿಜ್ಜಾ ಎಲ್ಲ ತಿನ್ನುವ. ಹೌದು, ಅದು ಒಂಥರ ಟೇಸ್ಟ್ ಇರ್ತದೆ. ಇವಾಗ್ನವ್ರಿಗೆ ಅದೆಲ್ಲ ಟೇಸ್ಟ್ ಜಾಸ್ತಿ. ಅದೇ. ನೀವು ಹೇಗೆ ಈ ಥರ ಇಷ್ಟಪಡ್ತೀರಾ ಅಥವಾ ಆ ಥರ ಪಿಜ್ಜಾದಲ್ಲಿ ಹಾಕೋ ಥರ ಹಸಿ ತರಕಾರಿ ಇಷ್ಟಪಡ್ತೀರಾ? ಇಷ್ಟ. ಅದು ಇಷ್ಟ ನಿಮಗೂ? ನೀವು ಪ್ರಿಪೇರ್ ಮಾಡ್ತೀರಾ ಮನೆಯಲ್ಲಿ? ಮನೆಯಲ್ಲಿ ಮಾಡ್ತೇನೆ. ಅಡಿಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಹೌದಾ? ಅದು ನಿಮಗೆ ಬಿಡು ಅಂತ ಅನ್ಸಲ್ಲ? ಇಲ್ಲ, ಏನಾದರೂ ಮಾಡ್ತಾ ಇರ್ತೇನೆ. ಸಾಕು, ಸ್ವಲ್ಪ ಇದು ಮಾಡಿ. ಓಕೆ, ಇದನ್ನು ಆಫ್ ಮಾಡ್ತೇನೆ. ಆಫ್ ಮಾಡೋದಾ? ಅದನ್ನು ಅದನ್ನ ನಾವು ಸಪ್ರೇಟ್ ಮಾಡ್ಕೋಬೇಕಲ್ವಾ? ಓಕೆ. ಇದಾದ್ಮೇಲೆ ರೋಲ್ಗೆ ಹೆಲ್ಪ್ ಆಗುತ್ತೆ. ರೋಲಿಗೆ ಹಾಕ್ಲಿಕ್ಕೆ ಅದು. ಓಕೆ. ಈಗ ನಾನು 2 ಎಗ್ ತಗೊಳ್ತೇನೆ.
ಒಂಚೂರು ಉಪ್ಪು ಹಾಕ್ತೇನೆ. ಓಕೆ. ಕಾವಲ್ಲಿ ಇಡೋದಾ? ಆಯಿಲ್ ಹಾಕಬೇಕಾ? ಒಂಚೂರು ಸಾಕು, ಆಗದಾಗೆ ತುಂಬ ಬೇಡ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇವಾಗ ಆಮ್ಲೆಟ್ ಥರ ಆಮ್ಲೆಟ್ ಥರ ಮಾಡ್ತೇನೆ. ಹಾಂ. ಹಾಕ್ತೇನೆ. ಓಕೆ. ಪ್ಲೇನ್ ಆಮ್ಲೆಟ್. ಪ್ಲೇನ್ ಆಮ್ಲೆಟ್ ಅದು ಚಪಾತಿಗೆ ಸರಿ ಬರಬೇಕು. ಹಾಂ. ನೀವು ಫಸ್ಟ್ ಮಾಡಿದ ಡಿಶ್ಗೂ ಈಗಕ್ಕೆ ಎಷ್ಟು ವ್ಯತ್ಯಾಸ ಅಲ್ಲ? ಅದು ಬೇಗ ಆಯಿತು. ಬೇಗ ಆಯಿತು. ಈಗ ಈ ಚಪಾತಿಯನ್ನು ಇದರ ಮೇಲೆ ಹಾಕ್ತೇನೆ. ಓಕೆ. ಹಾಂ. ಒಂದು ಪ್ಲೇಟಲ್ಲಿ ಇಡ್ತೇನೆ. ಇದನ್ನು ಇದಕ್ಕೆ ಹಾಕುವ. ಇದನ್ನು ಓಕೆ. ಫ್ರೈ ಆಗಿದೆ ಅಲ್ಲ, ಒಂದೊಂದು 2 ಎಗ್ಗನ್ನು ಹಾಕ್ತೇನೆ. ಈ ಚಪಾತಿಗೆ ಅಲ್ವಾ ಈಗ? ಸ್ವಲ್ಪ ಉಪ್ಪು ಹಾಕ್ತೇನೆ. ಓಕೆ. ಅದಕ್ಕೆ ಸ್ವಲ್ಪ ಎಣ್ಣೆ ಬೇಕು. ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಗ್ಯಾಸ್ ಆಫ್ ಮಾಡ್ತೇನೆ. ಓಕೆ. ಸೊ ಅಂತೂ ರೆಡಿ ಆಗಿದೆ ಅಲ್ವಾ? ಇನ್ನು ರೋಲ್ ಆಗೋದು ಬಾಕಿ ಇದೆ. ರೋಲ್ ಇದನ್ನು ಹಾಕಬೇಕಲ್ಲ ಎರಡಕ್ಕೂ. ತಗೊಳ್ಳಿ. ಫಸ್ಟಿಗೆ ನಾನು ಮಯೋನಸ್ ಸ್ವಲ್ಪ ಹಾಕ್ತೇನೆ. ಓಕೆ. ಎರಡಕ್ಕೆ ಸಹ. ಮತ್ತು ಕೆಚಪ್, ಟೊಮೆಟೊ ಕೆಚಪ್. ಅದನ್ನು ಸ್ಪ್ರೆಡ್ ಮಾಡಲಿಕ್ಕೆ. ಇದಕ್ಕೆ ಮಿಕ್ಸ್ ಮಾಡಿ ಹಾಕ್ತೇನೆ ನಾನು. ಇದ್ರ ಜೊತೆ ಬೇರೆ ವೆಜಿಟೇಬಲ್ಸ್ ಬಳಸ್ಬೋದಲ್ಲ? ಹಾಕ್ಬೋದು. ವೆಜ್ಜಿಗೆ ಆದರೆ ಕ್ಯಾರೆಟ್ ಎಲ್ಲ ಹಾಕ್ತಾರೆ. ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತೇನೆ. ಪೆಪ್ಪರ್ ಪೌಡರ್. ಅರುಣ ಮಸಾಲರವರ ಪೆಪ್ಪರ್ ಪೌಡರ್. ಇದಕ್ಕೆ ಸ್ವಲ್ಪ ಸಾಕು ಸ್ವಲ್ಪ. ಇದನ್ನು ನಾನು ರೋಲ್ ಮಾಡ್ತೇನೆ. ಇದನ್ನು ಸಹ ಹಾಗೆ ರೋಲ್ ಮಾಡ್ತೇನೆ. ಓಕೆ. ನಂತರ ಈ ಪೇಪರ್ ಉಂಟಲ್ಲ ಇದರದ್ದು ಅದಕ್ಕೆ ಇಡ್ತೇನೆ. ಓಕೆ.
ರುಚಿಯಾದ ಎಗ್ ರೋಲ್ ರೆಡಿಯಾಗಿದೆ, ಟೇಸ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಶ್ರುತಿ ಅವರು ಹೇಳಿದರು ರುಚಿಯಾದ ಎಗ್ ರೋಲ್ ಅಂತ. ಫಸ್ಟ್ ರೆಸಿಪಿ ಅಷ್ಟು ಈಸಿಯಾಗಿ ರೆಡಿ ಆಯಿತು. ಇದೊಂದು ಚೂರು ಸ್ಟೆಪ್ಸ್ಗಳು ಜಾಸ್ತಿ ಇತ್ತು, ಆದರೆ ಅಲ್ಟಿಮೇಟ್ ರೆಡಿ ಆದಮೇಲೆ ನೋಡೋಕ್ಕೆ ಸಿಕ್ಕಾಪಟ್ಟೆ ಸೂಪರ್ ಅಂತ ಅನಿಸ್ತಾ ಇದೆ. ಬೆಸ್ಟ್ ಡಿಲಿಷಿಯಸ್ ಫುಡ್ಡನ್ನು ರೆಡಿ ಮಾಡಿಕೊಟ್ಟಿದ್ದಾರೆ. ಸೊ ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೇನೆ, ಆದರೆ ಇದನ್ನು ಹೇಗೆ ಮಾಡಿದ್ರು ಅನ್ನೋ ಸ್ಟೆಪ್ಸ್ಗಳನ್ನು ನೀವಿನ್ನೊಂದ್ಸಲ ನೋಡ್ಕೊಂಡು ಬನ್ನಿ. ಎಗ್ ರೋಲ್ ತಯಾರಿಸುವ ವಿಧಾನ: ಮೊದಲು ಚಪಾತಿ ಅಂಟನ್ನು ಚಿಕ್ಕದಾಗಿ ಲಟ್ಟಿಸಿಕೊಳ್ಳಿ. ನಂತರ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಚಪಾತಿಯನ್ನು ಕಾಯಿಸಿಕೊಳ್ಳಿ. ಇನ್ನೊಂದೆಡೆ ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಉದ್ದನೆ ಹೆಚ್ಚಿದ ಈರುಳ್ಳಿ, ಕ್ಯಾಪ್ಸಿಕಮ್ ಅನ್ನು ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಹುರಿದಿಟ್ಟುಕೊಳ್ಳಿ. ಆನಂತರ 2 ಮೊಟ್ಟೆಯನ್ನು ಒಡೆದು ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಆಮ್ಲೆಟ್ ತಯಾರಿಸಿ. ಮೇಲಿನಿಂದ ಚಪಾತಿಯನ್ನು ಇಟ್ಟು 2 ಕಡೆ ಕಾಯಿಸಿಕೊಳ್ಳಿ. ಬಳಿಕ ಮೈನೀಸ್ ಹಾಗೂ ಟೊಮ್ಯಾಟೊ ಕೆಚಪನ್ನು ಆಮ್ಲೆಟ್ನ ಮೇಲೆ ಹರಡಿ ತಯಾರಿಸಿದ ಕ್ಯಾಪ್ಸಿಕಮ್ ಹಾಗೂ ಕರಿಮೆಣಸಿನ ಪುಡಿಯನ್ನು ಹಾಕಿ ಸುತ್ತಿಕೊಳ್ಳಿ. ಆ ಬಳಿಕ ವ್ರ್ಯಾಪರ್ನಲ್ಲಿ ವ್ರ್ಯಾಪ್ ಮಾಡಿ ಸರ್ವ್ ಮಾಡಿ ಎಗ್ ರೋಲ್. ಶ್ರುತಿ ಅವರೇ ಬಾಯಲ್ಲಂತೂ ನೀರು ಬರ್ತಾ ಇದೆ, ಒಮ್ಮೆ ಸವಿದ್ ಬಿಡೋಣ ಅಂತ. ಸೊ ನಿಮ್ಮ ಪ್ರಕಾರ ಯಾವುದು ಫಸ್ಟ್ ತಿಂದರೆ ಬೆಸ್ಟ್? ಮೊದಲಿಗೆ ಚಾಟ್ ಮಾಡಿದ್ದೇವಲ್ಲ, ಅದನ್ನೇ ತಿಂದ್ಬಿಡೋಣ ಅಲ್ವಾ? ಸೊ ನೀವು ತಗೊಳ್ಳಿ, ನೀವು ನನ್ನ ಜೊತೆ ಟೇಸ್ಟ್ ಮಾಡಿ. ಉಪ್ಪು, ಹುಳಿ, ಖಾರ. ಏನೋ ಆ್ಯಪಲ್ ನಿಜ ತಿಂತಾ ಇದ್ರೆ ಬೇರೆ ಟೇಸ್ಟ್ ಇರುತ್ತೆ, ಇಲ್ಲಿ ಒಂಥರ ಬೇರೆ ಟೇಸ್ಟ್ ಅಲ್ಲ. ಇದನ್ನು ನಾವು ಸೈಡಲ್ಲಿ ಯಾವುದಕ್ಕಾದ್ರೂ ಡಿಶ್ ಥರ ಕೂಡ ಇಟ್ಕೊಂಡು ತಿಂದ್ಬಿಡ್ಬೋದು, ಹಾಗೆ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇವಾಗ ಇದು ಒಂಥರ ಟಾಸ್ಕ್ ಇದ್ದ ಹಾಗೆ ತಿನ್ನೋದು ಕೂಡ. ಮನೇಲಿ ಅದ್ರ ಗಬ ಗಬ ತಿಂದ್ಬಿಡ್ತೇವೆ ಅಲ್ವಾ? ಸಖತ್ತಿದೆ, ಒಂಥರ ಡಿಫ್ರೆಂಟ್. ನನಗೆ ಬರೀ ಚಪಾತಿ ಫ್ಲೇವರ್ ನನಗೆ ಅಷ್ಟು ಇಷ್ಟ ಆಗಲ್ಲ. ಈ ಥರ ಮಾಡ್ಕೊಂಡು ತಿಂದರೆ ಹಾಗೆ ತಿಂದು ಹೋಗುತ್ತೆ ಅಲ್ವಾ? ಸಣ್ಣ ಮಕ್ಕಳಿಗೂ ಖುಷಿ ಆಗ್ಬೋದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರ, ತುಂಬ ಇಷ್ಟ ಆಯಿತು ನನಗಂತೂ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸೂಪರ್ ಆಗಿದೆ. ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಒಂದ್ಸಲ. ಶ್ರುತಿ ಅವರೇ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೋಸ್ಕರ ಇಷ್ಟು ಚೆನ್ನಾಗಿರೋವಂಥ ಫುಡ್ ಪ್ರಿಪೇರ್ ಮಾಡಿಕೊಟ್ಟಿದ್ದೀರಾ, ನಿಮಗೆ ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ನಿಮಗೋಸ್ಕರ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಕುಕಿಂಗ್ ವಿದೌಟ್ ಫೈರ್ ಮಾದರಿಯ ರೆಸಿಪಿ, ಇನ್ನೊಂದು ನಮಗೋಸ್ಕರ ಎಗ್ ರೋಲ್. ಎರಡೂ ಕೂಡ ತುಂಬ ಚೆನ್ನಾಗಿತ್ತು. ಒಳ್ಳೆ ಫುಡ್ ಪ್ರಿಪೇರ್ ಮಾಡಿಕೊಟ್ಟಿದ್ದಾರೆ. ನೀವು ಡೆಫಿನೆಟ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನೀವು ಯಾವಾಗಲೂ ನೋಡ್ತಾ ಇರಿ ನಮ್ಮ ಸವಿರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.